ರಾಜ್ಯ ಸರ್ಕಾರದ ಕೃಷಿ ಸಾಲ ಮನ್ನಾದ ನೀತಿಯನ್ನ ವಿರೋಧಿಸಿ ಸಹಕಾರ ಭಾರತಿ ರಾಜ್ಯದಾದ್ಯಂತ ಮಾಡಿರುವ ಹೋರಾಟಕ್ಕೆ ಸರ್ಕಾರ ಮಣಿದು ರಾಷ್ಟ್ರೀಕೃತ ಹಾಗೂ ಸಹಕಾರ ಬ್ಯಾಂಕ್ಗಳಲ್ಲಿರುವ ಠೇವಣಿಯನ್ನ ಸಾಲದ ಖಾತೆಗೆ ವಜಾ ಮಾಡುವ ಸರ್ಕಾರದ ವಿವಾದಾಸ್ಪದ ನೀತಿಯನ್ನ ಹಿಂಪಡೆದಿದೆ ಎಂದು ರಾಷ್ಟ್ರೀಯ ಉಪಾಧ್ಯಕ್ಷರ ಕೊಂಕೋಡಿ ಪದ್ಮನಾಭ ಹೇಳಿದರು। ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಸಹಕಾರ ಭಾರತೀಯ ಕೆಲವೊಂದು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ, ಇನ್ನುಳಿದ ಬೇಡಿಕೆಗಳನ್ನು ಕೂಡ ಈಡೇರಿಸುವಂತೆ ಆಗ್ರಹಿಸಿ ಸಹಕಾರ ಭಾರತನ ಹೋರಾಟವನ್ನ ಮುಂದುವರಿಸುತ್ತಿದೆ ಎಂದು ಅವರು ಹೇಳಿದರು। ಇನ್ನು ರಾಜ್ಯ ಸರ್ಕಾರವು ಸಾಲ ಮನ್ನಾದ ಘೋಷಣೆ ಮಾಡಿ ಸರಿಸುಮಾರು 4 ತಿಂಗಳು ಕಳೆದಿದೆ, ಆದರೆ ಸರ್ಕಾರದ ಅಸಮರ್ಪಕ ನೀತಿಯಿಂದಾಗಿ ಗೊಂದಲಕ್ಕೆ ಒಳಗಾಗಿರುವ ಸಾಲಗಾರರು ಕೃಷಿ ಸಾಲವನ್ನ ಮರುಪಾವತಿ ಮಾಡದೇ ಇದ್ದು ಇದರಿಂದ ಸಹಕಾರ ಸಂಘಗಳ ಬಂಡವಾಳದ ತೊಂದರೆಯಾಗಿದೆ ಎಂದು ಅವರು ಹೇಳಿದರು। ಸೊಸೈಟಿ ಸಹಕಾರಿ ಸಂಘಗಳಲ್ಲಿ ತನ್ನ ಮಗನ ತನ್ನ ಮಗಳ ಮದುವೆಗಾಗಿ 2 ಲಕ್ಷ 3 ಲಕ್ಷ ಏನಾದರೂ ಹಣ ಕೂಡಿಟ್ರೆ ಅಂತವರಿಗೆ ಸಾಲ ಮನ್ನಾ ಇಲ್ಲ। 50,000 ಹಣ ಸಾಲ ಅಲ್ಲಿ ಡೆಪಾಸಿಟ್ ಇದ್ರೂ ಕೂಡ ಆ 50,000 ಸಾಲವನ್ನು ವಜಾ ಮಾಡಿಕೊಡ್ತೇನೆ ಅಂತ ಹೇಳುವಂತ ಮಾತನ್ನ ಅವರು ಹೇಳಿದ್ರು, ಕಂಡೀಷನ್ ಅನ್ನು ಹಾಕಿದ್ರು। ಸಹಕಾರ ಭಾರತಿ ಇದನ್ನ ಖಂಡನೆ ಮಾಡಿದೆ। ಇಡೀ ರಾಜ್ಯದಾದ್ಯಂತ ಭಾರಿ ದೊಡ್ಡ ರೀತಿಯ ಹೋರಾಟವನ್ನ ಸಹಕಾರ ಭಾರತಿ ತೆಗೆದುಕೊಂಡಿತ್ತು। ತಾಲೂಕು ಮಟ್ಟಗಳಲ್ಲಿ ಕೂಡ ದೊಡ್ಡ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಗಳು ಆಗುವುದು। ಈ ಎಲ್ಲದರ ಪರಿಣಾಮ ಈಗ ಮತ್ತೆ ಕುಮಾರಸ್ವಾಮಿ ಅವರು ಮೆತ್ತಗಾಗಿದ್ದಾರೆ। ಮತ್ತೆ ಎಲ್ಲರ ಸಾಲ 1 ಲಕ್ಷ ರೂಪಾಯಿವರೆಗಿನ ಸಾಲವನ್ನು ನಾನು ಮನ್ನಾ ಮಾಡ್ತೇನೆ, ಎಲ್ಲರ ಅಂದ್ರೆ ಒಂದು ಮನೆಯಲ್ಲಿ ಒಬ್ಬನಿಗೆ ಮನ್ನಾ ಮಾಡ್ತೇನೆ ಅಂತ ಹೇಳುವಂತ ಒಂದು ಮಾತನ್ನ ಹೇಳಿದ್ದಾರೆ। ಇದು ಸಹಕಾರ ಭಾರತೀಯ ದೊಡ್ಡ ಹೋರಾಟಕ್ಕೆ ಸಂದಂತ ಜಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ।